ಮಂಗಳೂರು ನಗರದಲ್ಲಿ ಸದ್ಯ ಸುರತ್ಕಲ್ ಮತ್ತು ಮಂಗಳೂರು ಪ್ರದೇಶಕ್ಕೆ ಪರ್ಯಾಯವಾಗಿ 2 ದಿನಕ್ಕೊಮ್ಮೆ ನೀರು ಸರಬರಾಜು ಮಾಡಲಾಗುತ್ತಿದ್ದು, ಮಳೆ ಬಂದು ಪರಿಸ್ಥಿತಿ ಸುಧಾರಿಸದೇ ಇದ್ದರೆ ಇನ್ನೂ 1 ವಾರ ಕಾಲ ನೀರಿನ ರೇಷನಿಂಗ್ ಮುಂದುವರಿಸಲಾಗುವುದೆಂದು ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತ ಚನ್ನಬಸಪ್ಪ ಅವರು ತಿಳಿಸಿದ್ದಾರೆ. ನಿನ್ನೆ ನಡೆದ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ನಗರದ ಕುಡಿಯುವ ನೀರಿನ ಸಮಸ್ಯೆ ಕುರಿತಂತೆ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷದ ಸದಸ್ಯರ ನಡುವೆ ನಡೆದ ಚರ್ಚೆಯ ಸಂದರ್ಭದಲ್ಲಿ ಈ ವಿಚಾರ ತಿಳಿಸಿದ್ದಾರೆ. ಸಭೆ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷ ನಾಯಕ ನವೀನ್ ಆರ್ ಡಿಸೋಜಾ ಅವರು ವಿಷಯವನ್ನು ಪ್ರಸ್ತಾಪಿಸಿ, ನಗರದ ಬಹುತೇಕ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಮಳೆಗಾಲ ಸಮೀಪಿಸುತ್ತಿದ್ದು ಚರಂಡಿ ಹೂಳೆತ್ತುವ ಕಾರ್ಯವು ಸಮರ್ಪಕವಾಗಿ ನಡೆದಿಲ್ಲ ಎಂದು ದೂರಿದರು. ಇದಕ್ಕೆ ಪೂರಕವಾಗಿ ಮಾತನಾಡಿದ ಕಾರ್ಪೊರೇಟರ್ಗಳಾದ ಅಬ್ದುಲ್ ರೌಫ್, ಎಸ್ ವಿನಯರಾಜ್ ಮತ್ತು ಪ್ರವೀಣ್ ಚಂದ್ರ ಆಳ್ವಾ ಅವರು ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಮೇಯರ್ ಛಾಯಾನಂದನ್, ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಎಚ್ಚರ ವಹಿಸಲಾಗಿದೆ. ಟ್ಯಾಂಕರ್ ಮೂಲಕವೂ ನೀರು ಸರಬರಾಜಿಗೆ ವ್ಯವಸ್ಥೆ ಮಾಡಲಾಗಿದೆ ಎಂದರು. ತುಂಬೆಯಲ್ಲಿ AMR ಡ್ಯಾಂನಿಂದ ಪಾಲಿಕೆ ಡ್ಯಾಂಗೆ ನೀರು ಹರಿಸಲಾಗಿದೆ. ಅಲ್ಲದೆ ಹರಿಕಳ ಡ್ಯಾಂನಿಂದ ಪ್ರತಿದಿನ 160 MLD ನೀರು ತುಂಬೆ ಡ್ಯಾಂಗೆ ಲಿಫ್ಟ್ ಮಾಡಲಾಗುತ್ತಿದೆ. ಪಾಲಿಕೆ ವ್ಯಾಪ್ತಿಯ ಎತ್ತರದ ಪ್ರದೇಶಗಳಿಗೆ ಪ್ರತಿದಿನ 10 ರಿಂದ 20 ಟ್ಯಾಂಕರ್ಗಳಷ್ಟು ನೀರು ಪೂರೈಕೆ ಮಾಡಲಾಗುತ್ತಿದೆ ಎಂದು ಆಯುಕ್ತ ಚನ್ನಬಸಪ್ಪ ಅವರು ತಿಳಿಸಿದ್ದಾರೆ. ನಾವು ಟ್ಯಾಂಕರ್ ವ್ಯವಸ್ಥೆ ಸ್ವಲ್ಪ ಎಮರ್ಜೆನ್ಸಿ ಟ್ಯಾಂಕರ್ ವ್ಯವಸ್ಥೆ ನಾವು ಇಡಬೇಕಿತ್ತು. ಅಂದ್ರೆ ಕೆಲವು ಏರ್ಲಾಕ್ ಆದ್ರೆ 1 ವಾರ ಕೆಲವು ಕಡೆ ನೀರು ಹೋಗ್ತಾ ಇಲ್ಲ, ಮಾಡಬೇಕಿತ್ತು. ಇಷ್ಟರವರೆಗೆ ಸಮಸ್ಯೆ ಡಿಸೆಂಬರ್ನಲ್ಲಿ ನೀರಿನ ವ್ಯವಸ್ಥೆಯನ್ನು ಅದರ ಮಟ್ಟವನ್ನು ನೋಡ್ತಾ ಇರಬೇಕು. ಅದರಲ್ಲಿ ಯಾರು ಆಪರೇಟ್ ಮಾಡಲಿಲ್ಲ, ಅದರ ಜವಾಬ್ದಾರಿ ಅದರ ಕಡೆ ಯಾರು ತಲೆ ಹಾಕಲಿಲ್ಲ. ಕೆಳಗಿನ ನಮ್ಮ ವೆಂಕಟ ಡ್ಯಾಮ್ನಲ್ಲಿ ಕೂಡ ನೀರಿಲ್ಲ ಅಂತ ಪತ್ರಿಕೆಗಳಲ್ಲಿ ಅವರು ಸುಮ್ಮನೆ ಬರೆದಿದ್ದಾರೆ. ನಾವು ಯಾವ ರೀತಿ ಉಪಯೋಗ ಮಾಡಿದ್ದೇವೆ, ಮತ್ತೆ ಇಲ್ಲಿಯ ಏನು ತುಂಬೆ ಡ್ಯಾಮಿನ ಮಟ್ಟ ಹೇಗೆ ಇಳಿತು, AMR ಹೇಗೆ ಅಂತ ಇದಕ್ಕೆ ಬಗ್ಗೆ ಅಧಿಕಾರಿಗಳು ಉತ್ತರ ಕೊಡಲಿ. ಯಾವ ರೀತಿ ಅದನ್ನು ನಾವು ನನಗೆ ತಿಳಿದಾಗ 1 ಬಾರಿ ನಾವು ರೀಫಿಲಿಂಗ್ ತಗೊಂಡಿದ್ದೇವೆ. ರೆಡಿ ಮಾಡಿದ್ದೆವು, ಅಗ್ರಿಮೆಂಟ್ ಉಂಟು. ಏಪ್ರಿಲ್ ಮತ್ತು ಈ ತಿಂಗಳ ಮೇಯಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ತಾವೆಲ್ಲರೂ ಸಾಕಷ್ಟು ಸಲ ನಮ್ಮ ಗಮನಕ್ಕೆ ತಂದಿದ್ದೀವಿ. ನಮ್ಮ ಇಂಜಿನಿಯರ್ಗಳ ಗಮನಕ್ಕೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಹೇಳುವಂಥದ್ದು ಈ ಹಿಂದೆ ಯಾವ ರೀತಿಯಲ್ಲಿ ಇತ್ತು ಅಂತ ಹೇಳುವಂಥದ್ದಲ್ಲ. ಈ ಹಿಂದಿನ ಸಮಸ್ಯೆಗಳಿಂದ ನಾವು ಎಷ್ಟು ಪಾಠ ಕಲಿತು ನಾವು ಏನು ಪ್ರಿಕಾಷನರಿ ಸ್ಟೆಪ್ಸ್ ಅನ್ನು ನಾವು ತಗೊಂಡು ಜನರಿಗೆ ತೊಂದರೆ ಆಗದಂತ ರೀತಿಯಲ್ಲಿ ನೀರನ್ನು ಸರಬರಾಜು ಮಾಡಿದ್ದೇವೆ ಎನ್ನುವಂಥದ್ದು ನಮ್ಮದು ಮುಖ್ಯ ಗುರಿಯಾಗಿರಬೇಕು. 18 MBDಯಲ್ಲಿ ಏನು ಬರ್ತಾ ಇತ್ತು ಅದರಲ್ಲಿ ಹೈಯೆಸ್ಟ್ ಟ್ಯಾಪಿಂಗ್ ಇತ್ತು. ಅದರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಿ? ಈಗ ರೇಷನಿಂಗ್ ಮಾಡ್ತಾ ಇದ್ದೀರಿ, ಅದರಲ್ಲಿ ಫೋರ್ಸ್ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಅದಕ್ಕೆ ಹೈ ಏನು ಏರಿಯಾ ಅಲ್ಲಿಗೆ ನೀರು ಸರಬರಾಜು ಆಗ್ತಾ ಇಲ್ಲ ಅದರಿಂದ ಅಂತ ಹೇಳ್ತಾ ಇದ್ದಾರೆ.
ಬಂದು ಕೆಲಸ ನೋಡಿ ಹೇಗಾಗಿದೆ ಅಂತ ಯಾರು ಕೇಳೋರಿಲ್ಲ. ಕಾರ್ಪೊರೇಷನ್ ಅಧಿಕಾರಿಗಳು ಯಾರಿಗಾದ್ರೂ ಮಾಹಿತಿ ಬಾರ್ಮಿನ ಕೇಳಿ ಕ್ಯಾಂಟೀನ್ ವೇಸ್ಟ್ ಕೆಲಸ ಮಾಡುದಿಲ್ಲ. ಸ್ಮಾರ್ಟ್ ಸಿಟಿ ಅಂತ ಹೇಳ್ಕೊಂಡು ಈಗ ಎಲ್ಇಡಿ ಪರಿಸ್ಥಿತಿ ಎಲ್ಲಿ ಹೋಗಿದೆ ಅಂದ್ರೆ ಅಲ್ಲ ಎಲ್ಲೋ ಒಂದು ರಸ್ತೆಗೆ ಹಾಕಿ ಅದು ಈಗ ಮೇಂಟೆನೆನ್ಸ್ ಆಗ್ತಾ ಇಲ್ಲ ಸರಿ. ಇಲ್ಲ ಅದಿಲ್ಲ maintenance ಇಲ್ಲ, ಅದು ಯಾರು ಹೋದ್ರೆ? ಈಗ ನೀವು ಪೂಜೆ ಮಾಡುವವರೇ ನೀವು ಆಫೀಸ್ ಇಲ್ವಾ ಈ ಸದನದಲ್ಲಿ